ಕರ್ಮವನ್ನು ಕಳೆದು ಧರ್ಮವನ್ನು ಬಿತ್ತಿ ಬದುಕನ್ನು ಬಂಗಾರಗೊಳಿಸಿದ ಕೀರ್ತಿ ಶ್ರೀ ಜಗದ್ಗುರು ರೇಣುಕಾಚಾರ್ಯರಿಗೆ ಸಲ್ಲುತ್ತದೆ ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರಸೋಮೇಶ್ವರ ಜಗದ್ಗುರು ಅಭಿಪ್ರಾಯಪಟ್ಟಿದ್ದಾರೆ. ಶ್ರೀ ರಂಭಾಪುರಿ ಪೀಠದಲ್ಲಿ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಯುಗಮಾನೋತ್ಸವ ಹಾಗೂ ಕ್ಷೇತ್ರಾನಂದ ಶ್ರೀ ವೀರಭದ್ರಸ್ವಾಮಿ ಮಹಾರಥೋತ್ಸವದ ಅಂಗವಾಗಿ ಜರುಗಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿ ಪ್ರದಾನ ಸೌಹಾರ್ದ ಶಾಂತಿ ಸಮ್ಮೇಳನದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಇದೇ ಸಂದರ್ಭ ಪ್ರತಿಷ್ಠಿತ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗಳ ಸಮೂಹ ಸಂಸ್ಥೆಗಳ ಅಧ್ಯಕ್ಷ ಡಾಕ್ಟರ್ ಎಚ್ ಸುದರ್ಶನ್ ಬಲ್ಲಾಳ್ ಮಾತನಾಡಿ, ಆರೋಗ್ಯಕ್ಕಿಂತ ಮಿಗಿಲಾದ ಯಾವ ಸಂಪತ್ತು ಇಲ್ಲ, ಆರೋಗ್ಯವೇ ನಿಜವಾದ ಸಂಪತ್ತು. ಆಹಾರ, ಆರೋಗ್ಯ, ಆಧ್ಯಾತ್ಮ ಇವುಗಳ ಅರಿವಿನಿಂದ ಬಾಳಿದರೆ ನಮ್ಮೆಲ್ಲರ ಬಾಳು ನಂದನವಾಗಲು ಸಾಧ್ಯ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಕೇದಾರ ಜಗದ್ಗುರು, ಭೀಮಾಶಂಕರಲಿಂಗ ಶಿವಾಚಾರ್ಯ, ಗೌರಿಗದ್ದೆ ಅವಧೂತ ಆಶ್ರಮದ ವಿನಯ ಗುರುಜಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಜ್ಯೋತಿ ಬೆಳಗುವೆಡೆ ಕೇವಲ ಒಂದು ಐತಿಹಾಸಿಕ ಹಿನ್ನೆಲೆ ಅಷ್ಟೇ ಅಲ್ಲ, ಒಂದು ಪೌರಾಣಿಕ ಹಿನ್ನೆಲೆ ಕೂಡ ಇರ್ತಕ್ಕಂಥದ್ದು. ಯುಗದಿಂದ ಯುಗಕ್ಕೆ ಈ ಪೀಠದ ಇತಿಹಾಸ, ಪರಂಪರೆ. ಶ್ರೀ ಕೇದಾರ ಪೀಠ ಜಗದ್ಗುರುಗಳೇ, ಇನ್ನು ಇಲ್ಲಿರುವ ಪೂಜ್ಯ ಗುರುಗಳೇ, ನನಗೆ ರಂಭಾಪುರಿ ಸ್ವಾಮೀಜಿ ಅವರ ಪ್ರತಿಷ್ಠೆ ಸಿಕ್ಕಿರೋದು ಬಹಳ ಪುಣ್ಯ ಅಂತಾನೆ ಹೇಳಬೇಕು. ನಾನು ಕಂಡ ಹಾಗೆ ಈ ಭಾರತದಲ್ಲಿ ಗುರುಭಕ್ತಿ ಜೀವಂತವಾಗಿದ್ರೆ ಅದು ವೀರಶೈವ ಭಕ್ತಾದಿಗಳಲ್ಲಿದೆ ಅಂತ. ಯಾಕೆ ಪ್ರತಿಯೊಬ್ಬನು ಲಿಂಗ ಧಾರಣೆ ಮಾಡಿದ ಮೇಲೆ ಒಂದು ಶಿವನ್ ದೇವಸ್ಥಾನ ಇದ್ದ ಹಾಗೆ ಆ ಪ್ರತಿ ಶಿವನ್ ದೇವಸ್ಥಾನಕ್ಕೆ